ಬಂಟ್ವಾಳ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಣಿಯಿಂದ ಬಿಸಿ ರೋಡ್ ಮಧ್ಯೆ ಮಹಿಳೆಯೋರ್ವರ ಕೈಯಿಂದ ಚಿನ್ನ ಹಾಗೂ ಮೊಬೈಲ್ ಫೋನ್ ಕಳೆದು ಹೋದ ಘಟನೆ ನಿನ್ನೆ ನಡೆದಿದೆ. ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಬಿಮೂಡ ಗ್ರಾಮದ ನಿವಾಸಿ ರುಕ್ಸಾನಾ ಎಂಬುವರು ದ್ವಿಚಕ್ರ ವಾಹನ ಸ್ಕೂಟಿಯಲ್ಲಿ ಬೆಳಗ್ಗೆ ಮಾಣಿಯಿಂದ ಬಿಸಿ ರೋಡ್ಗೆ ಬರ್ತಾ ಇದ್ದ ಸಂದರ್ಭ ದಾರಿ ಮಧ್ಯೆ ವ್ಯಾನಿಟಿ ಬ್ಯಾಗ್ ಬಿದ್ದು ಹೋಗಿತ್ತು. ಈ ಬ್ಯಾಗ್ ಒಳಗೆ 50 ಗ್ರಾಂ ಚಿನ್ನ ಹಾಗೂ ಒಂದು ಮೊಬೈಲ್ ಫೋನ್ ಇತ್ತು. ಈ ಬಗ್ಗೆ ಅವರು ಪೊಲೀಸ್ ಠಾಣೆಗೂ ಕೂಡ ಮಾಹಿತಿಯನ್ನು ನೀಡಿದ್ರು. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಸ್ಥಳೀಯರಲ್ಲಿ ವಿಷಯವನ್ನ ತಿಳಿಸಲಾಗಿತ್ತು. ಆದರೆ ಮಾಣಿಯಿಂದ ಕಲ್ಲಡ್ಕ ಕಡೆಗೆ ರಿಕ್ಷಾದಲ್ಲಿ ಬರ್ತಾ ಇದ್ದ ಶಂಕರ ನಾರಾಯಣ ಅವರಿಗೆ ದಾರಿ ಮಧ್ಯೆ ವ್ಯಾನಿಟಿ ಬ್ಯಾಗ್ ಸಿಕ್ಕಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರವನ್ನ ತಿಳಿದು ರಸ್ತೆಯಲ್ಲಿ ಬಿದ್ದು ಸಿಕ್ಕಿದಂತಹ ವ್ಯಾನಿಟಿ ಬ್ಯಾಗ್ ಅನ್ನ ಹಾಗೂ ಅದರೊಳಗಿದ್ದ ಎಲ್ಲಾ ಸೊತ್ತುಗಳನ್ನ ರಿಕ್ಷಾ ಚಾಲಕ ಶಂಕರ ನಾರಾಯಣ ಶೆಟ್ಟಿ ಬಂಟ್ವಾಳ ನಗರ ಠಾಣೆಗೆ ಒಪ್ಪಿಸಿದ್ದಾರೆ. ಪೊಲೀಸರ ಸಮಕ್ಷಮದಲ್ಲಿ ಕಳೆದುಕೊಂಡ ವಸ್ತುಗಳನ್ನು ವಾರಸುದಾರರಿಗೆ ಹಿಂದಿರುಗಿಸಿ ಮಾನವೀಯತೆ ಮೆರೆದಿದ್ದಾರೆ.